ಬಂಟ್ವಾಳ ತಾಲೂಕಿನ ಬೇಬೂಡ ಗ್ರಾಮದ ಮೊಡಂಕಾಪುವಿನಲ್ಲಿ 82 ವರ್ಷದ ಕೃಷ್ಣಪ್ಪ ಕುಲಾಲ್ ಅವರು ಗುಡ್ಡದಲ್ಲಿ ಸೊಪ್ಪು ಕೀಳ್ತಾ ಇದ್ದ ವೇಳೆ ವಿದ್ಯುತ್ ಸ್ಪರ್ಶಗೊಂಡು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತರ ಸಂಬಂಧಿಕರು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಮೆಸ್ಕಾಂ ಮತ್ತು ಶಂಭೂರು ಎಎಂಆರ್ ಸಂಸ್ಥೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವಿದ್ಯುತ್ ಮಾರ್ಗದ ಕಾಮಗಾರಿಯಲ್ಲಿ ಸುರಕ್ಷತಾ ಕ್ರಮಗಳನ್ನು ಸಮರ್ಪಕವಾಗಿ ಪಾಲಿಸಲಾಗಿಲ್ಲ ಎಂಬ ಆರೋಪವನ್ನು ವ್ಯಕ್ತಪಡಿಸಿದ್ದು, ಇಂತಹ ಘಟನೆಗಳು ಮರುಕಳಿಸದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಘಟನೆಯ ಕುರಿತು ಸಮಗ್ರ ಪರಿಶೀಲನೆ ನಡೆಸಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಘಟನೆಯ ಮಾಹಿತಿ ಪಡೆದ ಶಾಸಕ ರಾಜೇಶ್ ನಾಯ್ಕ್ ಪೊಲೀಸ್ ಇಲಾಖೆ, ಮೆಸ್ಕಾಂ ಹಾಗೂ ಎಎಂಆರ್ ಅಧಿಕಾರಿಗಳೊಂದಿಗೆ ಸಂಪರ್ಕಿಸಿ ತನಿಖಾ ವರದಿಯ ಆಧಾರದ ಮೇಲೆ ಸರ್ಕಾರದ ನಿಯಮಾನುಸಾರ ಮೃತರ ಕುಟುಂಬಕ್ಕೆ ದೊರೆಯಬೇಕಾದ ಪರಿಹಾರ ಒದಗಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ ಅಂತ ತಿಳಿದುಬಂದಿದೆ. ಈ ವೇಳೆ ಮಾಜಿ ಬೂಡಾ ಅಧ್ಯಕ್ಷ ಸದಾಶಿವ ಕುಲಾಲ್ ಮಾತನಾಡಿ, ಎಎಂಆರ್ ಸಂಸ್ಥೆ ವಿದ್ಯುತ್ ಕಾಮಗಾರಿಯನ್ನು ಅವೈಜ್ಞಾನಿಕ ಮತ್ತು ನಿರ್ಲಕ್ಷ್ಯದಿಂದ ನಡೆಸಿರುವುದರಿಂದಲೇ ಈ ದುರ್ಘಟನೆ ಸಂಭವಿಸಿದೆ ಅಂತ ಆರೋಪಿಸಿ ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದರು. ಘಟನೆಯ ಹಿನ್ನೆಲೆ ಗ್ರಾಮಸ್ಥರು ಆಸ್ಪತ್ರೆಯಲ್ಲಿ ಜಮಾಯಿಸಿದ್ರಿಂದ ಬಂಟ್ವಾಳ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅನಂತ ಪದ್ಮನಾಭ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಅಧಿಕಾರಿಗಳು ಮತ್ತು ಗ್ರಾಮಸ್ಥರೊಂದಿಗೆ ಮಾತುಕತೆ ನಡೆಸಿದರು. ಕೋಡೆ ನಿಕ್ಕಲು ಬರ್ತೀನಿ ಅಂದಿರಿ ಕೈ ಬಿದ್ದ ನಾನು ಮುಕ್ಕಲು ಏನು ಮಾಡಿದ ಬೈದ ನಾನು ಕೋಡೆ ಫೋನ್ ನಿಮ್ಮ ಈಗ ಜವಾಬ್ದಾರಿಯನ್ನು ಏನು ಮಾಡಬೇಕು ಅದನ್ನು ನೀವು ಮಾಡಿ. ಯಾಕೆಂದ್ರೆ ಇವರಿಗೆ ಏನಿಲ್ಲ ಅದಕ್ಕೆ ಒಂದು ಅವರ ಗೊತ್ತಿರಲಿಲ್ಲ. ಮೆಸ್ಕಾಂನವರು ಬಂದಿದ್ದರು, ಅವರು ನೋಡಿ ಕೂಡ ಹೋಗಿದ್ದಾರೆ. ಈ ರೀತಿಯ ಒಂದು ಲೈನ್ ಮಾಡುವಾಗ ಎಲೆಕ್ಟ್ರಿಕಲ್ KEB ಅವರು ಒಂದು LT ಲೈನ್ ಎಳೆಯುವಾಗ ಕೂಡ ಅದಕ್ಕೆ ಮಾರ್ಗದ ಸೈಡ್ ಎಳೆದರೆ ಗಾರ್ಡ್ ಕೊಡುವಂಥ ಸಿಸ್ಟಮ್ ಉಂಟು. ಇದು ಹೈ ಪವರನ್ನು ಎಳೆಯುವಾಗ ಇಷ್ಟು ತಗ್ಗು ಪ್ರದೇಶದಲ್ಲಿ ಎಳೆಯುವಂಥದ್ದು ಎಲ್ಲಿ ಇಲ್ಲ. ಯಾಕೆಂದರೆ ಇದು ಕಳಪೆ ಕಾಮಗಾರಿಯ ಗುಣಮಟ್ಟದ್ದಾಗಿರ್ಬೋದು ಅಥವಾ ಅಧಿಕಾರಿಗಳು ಈಗ ಹೊಸತಾಗಿ ಬಂದಿದ್ದಾರೆ, ಅವರಿಗೂ ಅದನ್ನು ಅವರಿಗೂ ನೋಡುವಾಗ ಇದು ಮನವರಿಕೆ ಆಗಿದೆ, ಇದನ್ನು ಮಾಡಿದ ರೀತಿ ಸರಿಯಲ್ಲ ಅಂತಲ್ಲ. ಯಾಕೆಂದರೆ ಇನ್ನು ಬಾಕಿಯವರ ಜೀವದ್ದು ಕೂಡ ರಕ್ಷಣೆ ಮಾಡಬೇಕೆಂಬ ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ಒತ್ತಾಯ ಮಾಡೋದು. ಯಾಕೆಂದರೆ ಇದನ್ನು ಒಂದು ರೀತಿಯ ಕಾನೂನು ರೀತಿಯಲ್ಲಿ ಹೈಟ್ ಮಾಡಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಅದನ್ನು ಸರಿಪಡಿಸಬೇಕು. ಮತ್ತು ಈಗ ಡೆತ್ ಆದವರಿಗೆ ಏನಾದರೂ ಪರಿಹಾರದ ದೊಡ್ಡ ಮೊತ್ತದ ಪರಿಹಾರವನ್ನು ಕೊಟ್ಟು ಅವರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಬೇಕು. ಅವರ ಕುಟುಂಬಕ್ಕೆ ಕೂಡ ಸಾಂತ್ವನ ಹೇಳುವಂಥ ಪರಿಸ್ಥಿತಿ ನೀವು ಅಧಿಕಾರಿಗಳು ಎಎಂಆರ್ನ ಅಧಿಕಾರಿಗಳು ಮಾಡಬೇಕು. ಮತ್ತು ಇದೇ ರೀತಿ ಇನ್ನು ಕೂಡ ಕೆಲವು ಕಡೆ ಇದು ಈಗ ನಾವು ಇಲ್ಲಿ ನೋಡಲಿಕ್ಕೆ ಬಂದಿದ್ದೇವೆ, ಇಲ್ಲಿ ಡೆತ್ ಆಗಿದೆ, ಜನರು ಸೇರಿದ್ದಾರೆ. ಇನ್ನು ಬೇರೆ ಕಡೆ ಕೂಡ ಈ ರೀತಿಯ ಎಎಂಆರ್ನವರ ಸಮಸ್ಯೆ ಉಂಟಂತ ಹೇಳ್ತಾರೆ KEB ಅವರು, ಇಲಾಖೆ ಅಧಿಕಾರಿಗಳು. ಯಾಕೆಂದರೆ ಅವರು ಕೂಡ ಕ್ಲಿಯರೆನ್ಸ್ ಆಗದೆ ನಾವು KEB ಹ್ಯಾಂಡ್ ಓವರ್ ತಗೊಳ್ಳೋದಿಲ್ಲ ಅಂತ ಕಂಡೀಷನ್ ಕ್ಲಿಯರೆನ್ಸ್ ಅಂದರೆ ಸಿಸ್ಟಮ್ ಪ್ರಕಾರ ಪವರ್ ಪ್ರಾಜೆಕ್ಟ್ನ ಸಿಸ್ಟಮ್ ಪ್ರಕಾರ ಹೇಗೆ ಕ್ಲಿಯರೆನ್ಸ್ ಆಗಬೇಕು, ಎಷ್ಟು ಹೈಟ್ ಬೇಕು ಅದೆಲ್ಲ ಅವರಿಗೆ ಗೊತ್ತುಂಟು. ಅದು ಸಾರ್ವಜನಿಕರಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಇಲ್ಲಿ ಯಾವ ರೀತಿ ಈಗ ಒಂದು ಟವರನ್ನು ಯಾವ ರೀತಿ ಹಾಕಿದ್ದಾರೆ, ಒಂದು ಎತ್ತರದಿಂದ ಗುಂಡಿ ಪ್ರದೇಶಕ್ಕೆ ಹೋಗುವಾಗ ಆ ಟವರ್ ಎಷ್ಟು ಹೈಟ್ ಆಗಬೇಕು ಅದೆಲ್ಲ ಕ್ಲಿಯರೆನ್ಸ್ ಇಲ್ಲದೆ ಕಾರಣ ಈ ರೀತಿ ಆದದ್ದು. ಎಎಂಆರ್ನವರ ಲೈನ್ ಅಜಾಗ್ರತೆಯಿಂದ ಇವತ್ತಿನ ಈ ದುರ್ಮರಣ ಆಗಿದೆ.